ಪ್ರವೇಶವೇ ಹಾಗೆ. ನಿನ್ನ ಪ್ರವೇಶ ಒಂದಾದಿತ್ತು, ನೀನೇ ಕೇಳುತ್ತೀನಿ. ಪ್ರವೇಶ ಒಂದು ಅಪ್ರ, ಆಮೇಲೆ ಪೂರ್ತಿ ಗೊಬ್ಬರ. ಹೌದಾ? ದುಶಾಸನ ನೀನಂತ ಕೇಳಿದ್ ಯಾಕೆ ಗೊತ್ತಾ? ಯಾಕೆ? ನೀನು ನಿನ್ನಂತವಳು ಈ ಕ್ಷೇತ್ರಕ್ಕೆ ಬರ್ಬೇಕಾಗತ್ತೆ, ಬರುವುದಲ್ಲ. ಎಲ್ಲಿರ್ಬೇಕು? ಅಸಹಾಯಕ ಸ್ಥಿತಿಲಿದ್ದ, ಅನಾಥ ಸ್ಥಿತಿಲಿದ್ದ ಹೆಣ್ಣೊಬ್ಬಳ ಸೀರೆ ಬಿಡಿಸ್ಲಿಕ್ಕೆ ನೀನು ಜಾನ ನಿನ್ನ ಬರುವನ್ನ ಬಂಧಿಸಿದ ಹೋದ್ರೆ ನನಗೆ ಶರ ಸನ್ಯಾಸ. ಬರುವುದು ಮತ್ತಲ್ಲಿಗೆ ಅಸಹಾಯಕ ಸ್ಥಿತಿ ಹೆಣ್ಣಿನ ಸೀರೆ ಬಿಡಿಸ್ಲಿಕ್ಕೆ ಒಂದು ಜನ ಆದಿತ್ತು. ಹೌದು, ಬಿಡಿಸಿದ್ದು ಹೌದು. ಕಾರಣ ಏನು? ಏನು ಕಾರಣ ಇಲ್ಲದೆ ಮಾಡವಲ್ಲ. ಏನ್ ಕಾರಣ? ಅದನ್ನ ಆಜ್ಞೆ ಆಗಿತ್ತು, ಏನಂತ? ಸೀರೆ ಬಿಡಿಸೋ ಅರ್ಧಂಬರ್ಧ ಅಂತ ಹೇಳಿದ್ನ. ಯಥಾಶಕ್ತಿ ಯಥಾಶಕ್ತಿ ಅವ್ನು ಹೇಳಿದ್ದನ್ನು ಮಾಡುವುದೇ ಪ್ರಶ್ನೆ ಇಲ್ಲ. ನಿನ್ ಕೆಲಸ ಮುಗಿತು. ಯಾಕೆ ಮಾಡಿದ್ದು ಅದು ಅರ್ಥ ಎಲ್ಲ ಕಾಣ್ತದೆ. ಪಂಚಪಾಂಡವರು ಹೌದಾ? ಅಲ್ಲೇ ಇತ್ತು. ಗಂಡನಾದವ ಹೆಂಡತಿಯ ಮೈ ಮೇಲೆ ಮತ್ತೊಬ್ಬ ಕೈ ಹಾಕ್ತಾನೆ ಅಂತಾದ್ರೆ ಕಾಲಿಲ್ಲದೆ ಹಳವನಾದ್ರೂ ಒಬ್ಬೆ ಹಾಕ್ತಾನೆ, ಓಂಕಾರ ಮಾಡ್ತಾರೆ. ಹೌದಾ? ಅವಾಗ ಯಾರು ಹೇಳಿಲ್ವಾ? 5 ಜನ ಕೂತ್ಕೊಂಡಿದ್ರಿ, ಹೇಳಿಲ್ಲ ಅಂತಲ್ಲ. ಭೀಮ ಎದ್ದವಾಗ ಏನಾಯ್ತು? ನಾ ಬಿದ್ದೆ. ಅಲ್ಲಿಗೆ ನಿನ್ ಪ್ರಕರಣ ಮುಗಿತು. ನಮ್ಮ ಉದ್ದೇಶ ಅಷ್ಟೇ, ಯಾರು ಹೇಳ್ಬೇಕು ಅಂತ ಹೇಳಿ ಎದ್ರ ನಾ ಬಿದ್ದಾಯ್ತು. ಕೆಲಸ ಮುಗಿತು. ಬೇಸರ ಆದದ್ದಲ್ಲ. ಏನು? ಒಂದು ಸೀರೆ ಬಿಡಿಸ್ಲಿಕ್ಕೆ ಹೋಗಿ ನಿನಗೆ ಆಯಾಸ ಆಗಿ ಅದರಲ್ಲಿಯೂ ನಿನ್ಗೆ ಆಗುದಿಲ್ಲ ಅಂತ ಗೊತ್ತಾದ ಯಾವಾಗ ಗೊತ್ತಾ? ಯಾವಾಗ? 10-20 ಹೊತ್ಕೊಂಡು ಹೋಗ್ಲಿಕ್ಕೆ ಬಂದ್ರು, ಕೊಡಗಟ್ಲೆ ನೀರು ಕುಡ್ತೀಯ ಅಂತ ನೋಡು, ಸೀರೆ ಬಿಡಿಸ್ಲಿಕ್ಕೆ ಹೋಗಿ. ಅದಲ್ಲವೇ ಅಲ್ಲ, ನಮ್ಮಲ್ಲಿ ಆಳು ಕಾಳಿದ್ದಾರೆ ತೋರಿಸ್ಕೊಳ್ಳಿಕ್ಕೆ ಹಾಗೆ ಮಾಡಿದ್ ನಾವು. ನಮ್ಮಲ್ಲಿ ಅಪವಾದ ಉಂಟು. ಯಾಕೆ? ನಾವು ಅನ್ನಕ್ಕೆ ವಿಷ ಹಾಕುವವರು ಅಂತ ಹೇಳಿ. ನಿಜವಾಗಿ ಹೇಳಲ್ಲ, ಅನ್ನಕ್ಕೆ ವಿಷ ಹಾಕಿದ್ದು ಹೌದು, ಬೇಸರ ಆದಲ್ಲಿ ಕೇಳು. ಅನ್ನಕ್ಕೆ ವಿಷ ಹಾಕಿದ ಬಗ್ಗೆ ಬೇಸರ ಆದ್ದಲ್ಲ, ಹಾಕಿದ ವಿಷ ಕಡಿಮೆ ಆಯ್ತಲ್ಲ ಅಂತ ಬೇಸರ ಆದದ್ದು. ಸ್ವಲ್ಪ ಹೆಚ್ಚು ಹಾಕಿದ್ರೆ ರಗಳೆ ಹೋಗ್ತಿತ್ತು ಆವಾಗಲೇ. ನಿಮ್ಮ ಬುದ್ಧಿಯ ಬಡತನ ಅಲ್ಲೇ ಯೋಚನೆ ಮಾಡು. ಏನು? ಮನುಷ್ಯನೊಬ್ಬ ಸಾಯುವುದಕ್ಕೆ ವಿಷದ ಪ್ರಮಾಣ ಎಷ್ಟು ಬೇಕು ಅಂತ ಗೊತ್ತಿಲ್ಲ ಹೋದ ಮೂಢಮತಿಗಳು ನೀವಂತ. ಈಗ ನಾವು ಕೆಟ್ಟವ್ರು ಯಾರಿಗೆ? ಪಾಂಡವರಿಗೆ. ಪಾಂಡವರಿಗೆ ಮಾತ್ರ ಕೆಟ್ಟವ್ರು ನಾವು, ಬೇರೆಯವ್ರಿಗೆ ಕೆಟ್ಟವ್ರು ಅಲ್ವೇ ಅಲ್ಲ. ಹಾಗೆ ನಾವು ಕೆಟ್ಟವ್ರು ಅಂತ ಆಗಿದ್ರೆ ನಮ್ಮ ಸೇನೆ ಎಷ್ಟು, ನಿಮ್ಮ ಸೇನೆ ಎಷ್ಟು? ನಿಮ್ದು 11 ಚರಣಿ, ನಮ್ದು 7 ಚರಣಿ. ಹೌದಾ? ಹಾಗಿರುವಾಗ ನಮ್ಮ ಸೇನೆ ಜನ ಹೆಚ್ಚಿದ್ದಾರೆ ಎಂಬಲ್ಲಿಗೆ ನಮ್ಮಲ್ಲಿ ಒಳ್ಳೆತನ ಉಂಟೆನ್ನುವ ಕಾರಣಕ್ಕಾಗಿ ಅವ್ರು ಬಂದು ಸೇರ್ಕೊಂಡಿದ್ದಾರೆ. ಈಗ ಏನಾಗಿದೆ ಕೇಳು. ಏನು? ಒಳ್ಳೆಯವರಿದ್ದಲ್ಲಿ ಒಳ್ಳೆಯವರು ಸೇರ್ಕೊಳ್ಳುವುದಿಲ್ಲ, ಮತ್ತೆ ಕೆಟ್ಟದನ್ನು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾರೆ, ಅಂತವ್ರ ಜೊತೆ ಸೇರಿಕೊಳ್ಳುವ ಸಂಖ್ಯೆ ಹೆಚ್ಚಾಗಿ ಹೋಗಿದೆ. ಇನ್ನೊಂದವ್ರ ಜೊತೆ ಸೇರಿಕೊಂಡಿದ್ದಾರೆ ಅಂತಾದ್ರೆ ಅವರು ಅಂತವರಕ್ಕೆ ಅರ್ಥ ನೋಡು. ನಾವು ಮಾಡಿದ್ದೇ ಸರಿ, ದುಶ್ಯಾಸನ ಕೆಟ್ಟ ಶಾಸನ ಅಂದ್ರೆ ಕೆಟ್ಟ ಶಾಸನಕ್ಕೆ ಲೆಕ್ಕ. ನಾವು ಮಾಡೋದು ಕೆಟ್ಟದ್ದನ್ನೇ. ಅದು ಹಾಗೆ ಕೆಟ್ಟದ್ದು ಕಾಣ್ಬೇಕಾ? ಒಳ್ಳೇದು ಬೇಕು, ಒಳ್ಳೇದು ಕಾಣ್ಬೇಕಾ? ಕೆಟ್ಟದ್ದು ಬೇಕು. ಹಾಗಿದ್ರೆ ಮಾತ್ರ ಪ್ರಪಂಚ ಅಂತ ಹೇಳುವುದು. ನೋಡೋ, ಮರ್ಯಾದಿಂದ ಹೇಳ್ತೇನೆ, ನಿನಗಿದು ಬೇಡ, ನೀನಲ್ಲ, ನಿನ್ ದೊಡ್ಡಪ್ಪ, ನಿನ್ನ ಅಪ್ಪ ಅವ್ರನ್ನ ಕಳಿಸಿಕೊಳ್ಳು ಏನಂತ ತೋರ್ತೇನೆ.